ಸರ್ಕಾರಿ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುತ್ತಿರುವ ಕತೆ ಮೂರ್ಖ ತೋಳ. ಒಂದು ಕಾಡಿರುತ್ತೆ. ಅಲ್ಲಿ ಒಂದು ತೋಳ ವಾಸಿಸ್ತಾ ಇರುತ್ತೆ. ಅಲ್ಲಿ ಸುಮಾರು ಕುರಿಗಳ ಮೇಯ್ದು ನೋಡುತ್ತೆ. ಅದು ಬೆಸ್ಕೊಂಡು ಹೋಗುತ್ತೆ. ಅವಾಗ ಅಲ್ಲಿ ಹಿಂದೆ ಒಂದು ಸಣ್ಣ ಕುರಿ ಮರಿ ದೂರ ಓಡ್ತಾ ಇರುತ್ತೆ. ಅದು ಇದೇ ಸರಿಯಾದ ಸಮಯ ಅಂತ ಹೇಳಿ ಅದನ್ನು ಹೋಗಿ ಹಿಡ್ಕೊಳ್ಳುತ್ತೆ. ಅವಾಗ ಆ ಕುರಿ ಮರಿ ಹೇಳುತ್ತೆ, ನೀನು ನನ್ನನ್ನು ಈಗ ಕೊಂಡು ತಿಂತೀನಿ ಅಂತ ನನಗೆ ಗೊತ್ತು, ಆದರೆ ನೀನು ನಾನು ಹೇಳಿದ್ದನ್ನು ಆಸೆ ಪೂರೈಸ್ತೀಯ ಅಂತ ಹೇಳುತ್ತೆ. ಆವಾಗ ತೋಳ ಏನು ಹೇಳು ಅಂತ ಹೇಳುತ್ತೆ. ಅವಾಗ ಕುರಿ ಹೇಳುತ್ತೆ, ನೀನು ನಿನ್ನ ಸುಂದರವಾದ ಧ್ವನಿಯಿಂದ ಒಂದೇ ಒಂದ್ಸತಿ ಹಾಡು ಹೇಳ್ತೀಯ ಅಂತ ಹೇಳುತ್ತೆ. ಆವಾಗ ತೋಳಕ್ಕೆ ಸಂತೋಷ ಆಗಿ ಆಯ್ತು ಅಂತ ಹೇಳಿ ಹಾಡು ಹೇಳಕ್ಕೆ ಶುರು ಮಾಡುತ್ತೆ. ಅವಾಗ ಕುರಿ ಇನ್ನೂ ಜೋರಾಗಿ ಹಾಡು ಸುಂದರವಾಗಿದೆ ಅಂತ ಹೇಳುತ್ತೆ. ಆಗ ತೋಳ ಇನ್ನೂ ಜೋರಾಗಿ ಹಾಡು ಹೇಳಕ್ಕೆ ಶುರು ಮಾಡುತ್ತೆ. ಆಗ ಅಲ್ಲಿ ರೈತ ಕುರಿಯನ್ನು ಹುಡುಕಲು ಹೋಗುತ್ತಾನೆ. ಅವಾಗ ತೋಳದ ಧ್ವನಿ ಕೇಳುತ್ತೆ. ಅವಾಗ ತೋಳ ಎಲ್ಲಿದೆ ಅಂತ ತೋಳ ಕೂಗುವ ಕಡೆ ಹೋಗ್ತಾನೆ. ಅವಾಗ ಆ ತೋಳ ಸಿಗುತ್ತೆ. ಅವಾಗ ತೋಳ ನೋಡಿ ಕೂಡಲೇ ಆ ಕುರಿನ ಅಲ್ಲೇ ಬಿಟ್ಟು ಹೊರಡುತ್ತೆ.